ಒಲಿಂಪಿಕ್ನಂತಹ ವಿಶ್ವಮಟ್ಟದ ವೇದಿಕೆಯಲ್ಲಿ ಭಾರತದ ಪತಾಕೆ ಹಾರಿಸುವ ರಾಷ್ಟ್ರದ ಭವಿಷ್ಯದ ಕ್ರೀಡಾಪಟುಗಳ ಸಾಧನೆ ಹೊರೆಹಚ್ಚುವಂತಹ 81ನೇ ಅಖಿಲ ಭಾರತ ಅಂತರ್-ವಿವಿ ಪುರುಷರ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಗೆ ಜೈನಕಾಶಿ ಮೂಡಬಿದರೆಯ ಸ್ವರಾಜ್ ಮೈದಾನದಲ್ಲಿ ಅದ್ದೂರಿಯ ಚಾಲನೆ ದೊರಕಿದೆ. ಕ್ರೀಡಾಕೂಟ ಉದ್ಘಾಟನೆ ಮೊದಲು ದೇಶದ ವಿವಿಧ ವಿವಿಗಳ ಕ್ರೀಡಾಳುಗಳ ಆಕರ್ಷಕ ಪಥಸಂಚಲನ ನಡೆಯಿತು. All the dignitaries put their hands together. Thank you very much, sirs, for that kind gesture. Now, ladies and gentlemen, is the feast for eyes to view the march past of the university team. The teams will have to get ready. Teams, attention! And they are the athletes who will be in action for this 4 days athletic meet, vying for honors in different events, not only for themselves. As they pass through, it is Adamas University, Kolkata, West Bengal. Following them, the team which will now be entering the saluting area represents Al-Falah University, Faridabad. Following them, we have Guru Nanak Dev University, Amritsar. The Madurai Kamaraj University, Madurai. The Maharaja Ganga Singh University, Bikaner. The Maharaja Krishna Kumar Singh Ji, Bhavnagar University. The Maharaja Ranjit Singh Punjab Technical University, Bhatinda. The Maharashtra University of Health Sciences, Nasik. Maharishi Arvind University, Jaipur, Rajasthan. ಕ್ರೀಡಾಳುಗಳ ಪಥಸಂಚಲನದ ಬಳಿಕ ರಾಷ್ಟ್ರದ ವಿವಿಧ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ 150ಕ್ಕೂ ಅಧಿಕ ಸಾಂಸ್ಕೃತಿಕ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸುವ ಮೂಲಕ ಕ್ರೀಡಾಕೂಟಕ್ಕೆ ಮೆರುಗನ್ನು ನೀಡಿದವು. ಜೊತೆಗೆ ಬರ್ತಾ ಇದೆ ಕೊಂಬಿನ ಧ್ವನಿಯೊಂದಿಗೆ ಸಾಂಸ್ಕೃತಿಕ ತಂಡ ತನ್ನ ವೈಭವದ ಮೆರವಣಿಗೆಯನ್ನು ಪ್ರಾರಂಭಿಸ್ತಾ ಇದೆ. ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಘಟೋತ್ಕಚನ ವೈಭವವನ್ನು ಕಣ್ತುಂಬಿಸಿಕೊಳ್ತಾ ಇದ್ದೇವೆ. ಬೆಂಕಿಯೊಂದಿಗೆ ಸರಸವಾಡುತ್ತಾ ತನ್ನ ದಕ್ಷಿಣ ಕನ್ನಡದ ಬಹಳ ಪ್ರಮುಖವಾದ ಯಾವುದೇ ಸಭಾ ಸಮಾರಂಭಗಳಲ್ಲಿ ಗೌರವವನ್ನು ಹೆಚ್ಚಿಸಬಲ್ಲಂತಹ ಪೂರ್ಣಕುಂಭದ ಸ್ವಾಗತವನ್ನು ನೋಡ್ತಾ ಇದ್ದೇವೆ. ಮಹಿಳಾ ಮಣಿಗಳ ಈ ಒಂದು ಸೌಂದರ್ಯವನ್ನು ಗಮನಿಸ್ತಾ ಇದ್ದೇವೆ. ವೈವಿಧ್ಯಮಯವಾದಂತಹ ಕೊಡೆಗಳನ್ನು ನೋಡ್ತಾ ಇದ್ದೇವೆ. ದೇಶವನ್ನು ಪ್ರತಿನಿಧಿಸಬಲ್ಲಂತಹ ಬೇರೆ ಬೇರೆ ಸೌಂದರ್ಯದ ಕೊಡೆಗಳನ್ನು ನಮ್ಮ ಎದುರಿನಲ್ಲಿದ್ದಾವೆ. ಅದನ್ನು ಅನುಸರಿಸಿಕೊಂಡು ದಕ್ಷಿಣ ಕನ್ನಡದ ಬಹಳ ದೇವಸ್ಥಾನಗಳ ಭವ್ಯವಾದಂತಹ ಈ ಪ್ರಾಣಿಗಳು ಸೃಷ್ಟಿಯಾಗಿವೆ.
ಅದರ ಗತ್ತು ಗೈರತ್ತುಗಳಲ್ಲಿ ಈ ಮೆರವಣಿಗೆಗೆ ಒಂದು ಭವ್ಯತೆಯನ್ನು ತಂದುಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಳ್ವಾಸ್ ವೆಂಕಟ ಯಕ್ಷಗಾನ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು ವಿವಿಧ ಯಕ್ಷವೇಷಗಳೊಂದಿಗೆ ನಮ್ಮ ಎದುರಿದ್ದಾರೆ. ವಿವಿಧ ಸಾಂಸ್ಕೃತಿಕ ತಂಡಗಳಲ್ಲಿ ಯಕ್ಷಗಾನ ಪ್ರದರ್ಶನಗಳಲ್ಲಿ ಸ್ಪರ್ಧೆಗಳಲ್ಲಿ ಅನನ್ಯವಾದಂತಹ ಸಾಧನೆಯನ್ನು ಮಾಡಿದ ವಿವಿಧ ಪ್ರಶಸ್ತಿಗಳನ್ನು ಭಾಜನವಾದಂತಹ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಯಕ್ಷ ತಂಡ ಇದು. ತಮ್ಮ ವಿಶೇಷ ಪ್ರತಿಭೆಗಳನ್ನು ಅನಾವರಣ ಮಾಡತಕ್ಕಂತಹ ಮಕ್ಕಳು ನಮ್ಮ ಜೊತೆಗಿದ್ದಾರೆ. ಬರಿಗಾಲಿನಲ್ಲೇ ನಡೆಯುವುದು ಕಷ್ಟವಾಗಿರುವಾಗ ಮರಗಾಲಿನಲ್ಲಿ ನಡೆಯುವಂತಹ ಒಂದು ಚಾಕಚಕ್ಯತೆಯನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ವಿವಿಧ ಊರುಗಳಿಂದ ಬಂದಿರತಕ್ಕಂತಹ ಕ್ರೀಡಾಳುಗಳಿರ್ಬೋದು ಅಥವಾ ಕ್ರೀಡಾ ಪ್ರೇಮಿಗಳಿಗೆ ಅತ್ಯದ್ಭುತವಾದಂತಹ ಒಂದು ಸಂತೋಷವನ್ನು ಕೊಡಬಲ್ಲಂತಹ ತಂಡಗಳಿವು. ಚರ್ಮವಾದ್ಯಗಳ ಪ್ರದರ್ಶನವನ್ನು ನಾವು ನಮ್ಮೆದುರು ಕಾಣ್ತಾ ಇದ್ದೇವೆ. ಕಲಾವಿದರು ತಮ್ಮ ಶ್ರಮಪೂರ್ವಕವಾಗಿ ಆ ಕಲೆಗಳನ್ನು ಅನಾವರಣ ಮಾಡ್ತಾ ಇದ್ದಾರೆ. ದೂರ ದೂರಿನಿಂದ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ಒಂದು ವಿಶಿಷ್ಟವಾದ ಸಂಸ್ಕೃತಿಯನ್ನು ಪರಿಚಯಿಸುವ ಮುಖಾಂತರವಾಗಿ ಕನ್ನಡ ನಾಡಿನ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ಕಲಾವಿದರು ಮಾಡ್ತಾ ಇದ್ದಾರೆ. ಈ ಡೊಳ್ಳು ಕುಣಿತವನ್ನು ಹೆಣ್ಣು ಮಕ್ಕಳ ಡೊಳ್ಳು ಕುಣಿತವನ್ನು ಮಾಡ್ತಾ ಇರುವಂಥದ್ದನ್ನು ಆ ಮುಖಾಂತರವಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾರತ ಮಾತೆಯ ಪ್ರತಿಭಾವಂತ ಮಕ್ಕಳ ಒಂದು ನೈಪುಣ್ಯಕ್ಕೆ ಸಾಕ್ಷಿಯಾಗಿ ಬಣ್ಣದ ಕೋಳಿಗಳು ನಮ್ಮ ಎದುರಿನಲ್ಲಿ ಕುಣಿಯುತ್ತಾ ಇದ್ದಾವೆ. ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಪಡೆದು ಕೇವಲ ಪುರುಷ ವಿದ್ಯಾರ್ಥಿಗಳು ಮಾತ್ರ ಅಲ್ಲದೆ ಹುಡುಗಿಯರು ಕೂಡ ತಮ್ಮ ಚಾಕಚಕ್ಯತೆಯನ್ನು ಮೆರೆಯುತ್ತಾ ಇರುವಂಥದ್ದನ್ನು ಇವರೆಲ್ಲರೂ ಕೂಡ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಅಂತೇಳಿ ಹೇಳಲಿಕ್ಕೆ, ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಈ ಕಲಾ ಪ್ರಕಾರದ ಮುಖಾಂತರವಾಗಿ ನಾವು ಕೂಡ ಉಳಿದವರಿಗೆ ಏನೂ ಕಡಿಮೆ ಇಲ್ಲ ಎನ್ನುವ ಹಾಗೆ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಬಹಳ ಕಷ್ಟದ ಇನ್ನು ಶಕ್ತಿ ಬೇಕಾಗಿರತಕ್ಕಂತಹ ಈ ಒಂದು ಕಲಾ ಪ್ರಕಾರದಲ್ಲಿ ಹೆಣ್ಣು ಮಕ್ಕಳು ಕೂಡ ಭಾಗಿಯಾಗುತ್ತಾ ಇರುವಂಥದ್ದು ಅಷ್ಟೇ ವಿಶೇಷ ಎನ್ನುವಂಥದ್ದನ್ನು ಗಮನಿಸಿಕೊಳ್ಬೇಕು. ಭಾರತದ ಧ್ವಜವನ್ನು ಪಡೆದಂತಹ ಜೊತೆಗೆ ಸ್ಪರ್ಧಾಳುಗಳಾಗಿ ಗೆಲುವನ್ನು ಪಡೆದಂತಹ ಸ್ಪರ್ಧಾಳುಗಳಿಗೆ ಗೌರವಿಸುವುದಕ್ಕೋಸ್ಕರವಾಗಿ ಇರುವಂತಹ ಟ್ರಾಫಿಗಳನ್ನು ಪಲ್ಲಕ್ಕಿಯಲ್ಲಿಟ್ಟು ಗೌರವಿಸುವಂಥದ್ದನ್ನು ಕಾಣ್ತಾ ಇದ್ದೇವೆ. ಈ ಪ್ರದರ್ಶನದಲ್ಲಿ ಅದರ ಗೌರವವನ್ನು ನಾವು ಕಾಣ್ತಾ ಇದ್ದೇವೆ. Ladies and gentlemen, we are presenting before you the 81st athletic meet. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ರಾಜ್ಯ ಕ್ರೀಡಾ ಸಚಿವ ನಾರಾಯಣಗೌಡ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಸಂಸದ ನಳಿನ್ ಕುಮಾರ್ ಕಟೀಲ್, ಕನ್ನಡ ಹಾಗೂ ಸಂಸ್ಕೃತಿ ಮತ್ತು ಇಂಧನ ಸಚಿವ ವಿ ಸುನಿಲ್ ಕುಮಾರ್, ಮೂಡಬಿದರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಉಮನತ್ ಕೋಟ್ಯಾನ್, ಮಂಗಳೂರು ವಿವಿಯ ಉಪಕುಲಪತಿ ಡಾಕ್ಟರ್ ಸುಬ್ರಹ್ಮಣ್ಯ ಎಡಪಡಿತ್ತಾಯ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸೇರಿದಂತೆ ಅನೇಕ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. Well, ladies and gentlemen, the member of the Legislative Assembly, Mulki Mudiputri, Shri Umanath A. Kotian, is being requested to hand over the torch to the torch bearers. Come near the stage for the program to be joined and go ahead. We have with us as guests of honor
Mr. Nagaraj Shetty, the former Minister of Karnataka, Mr. P. Minister of Karnataka, Abhay Chandra Jain, the former Sports Minister of Karnataka, Shri Pramod Mahajan, former Minister of Sports, Shri Prasad Kumar, President TMC Moodbidri, Shri Rajesh Naik, Member TMC Moodbidri. I extend you all welcome, sirs. We have the special invitees, Mr. Kishore Alwa, the Executive Director of Adani Groups, Shri Shashidhar Shetty, Shashi Caterers, Shri B. Yogesh Acharya, General Manager, Canara Bank, Mangalore, Shri Chandrasekhar M., EO, MCS Society, Moodbidri. I would be failing in my duty if I do not welcome our beloved patron and the force behind this event, the Chairman of Alva's Education Trust, Shri Mohan Alwa, Dr. Mohan Alwa, and his sons, Shri Vivek Alwa and Shri Vinay Alwa, who have stood by their father and have been instrumental in getting this event together. Welcome to you all, sirs. ಮಂಗಳೂರು ವಿವಿ ಆಶ್ರಯದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿಯ ಸಹಭಾಗಿತ್ವದಲ್ಲಿ ಈ ಅಥ್ಲೆಟಿಕ್ ಕ್ರೀಡಾಕೂಟ ನಡೀತಾ ಇದ್ದು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಸತತ 5ನೇ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸಿದ್ದು, ದೇಶದ ವಿವಿಧ ವಿಶ್ವವಿದ್ಯಾನಿಲಯಗಳಿಂದ 2500ಕ್ಕೂ ಅಧಿಕ ಕ್ರೀಡಾರ್ಥಿಗಳು ಪಾಲ್ಗೊಂಡಿದ್ದು, ಇವರು 1044 ವಿಶ್ವವಿದ್ಯಾಲಯಗಳಿಂದ 11,60,00,000 ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸಲಿದ್ದಾರೆ. ಯಾಕಂದ್ರೆ ನಾವು ಕೇವಲ 2 ಗಂಟೆ ಕಾಲ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಎಷ್ಟು ನೋಡಿದ್ರು ಸಹ ಕಡಿಮೆ, ಅಷ್ಟೊಂದು ತೃಪ್ತಿಯಾಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಮತ್ತೊಮ್ಮೆ ನಮ್ಮ ಮೋಹನ್ ಅಲ್ವಾಜಿ ಅವರಿಗೆ ಮತ್ತು ಇಡೀ ಟೀಮ್ಗೆ ಸುಲೂಟನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಈ ಕಾರ್ಯಕ್ರಮ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯವು ಸಹ ಈ ಕ್ರೀಡೆಗೆ ಅತಿ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು, ಯಾಕೆಂತ ಹೇಳಿದ್ರೆ ಈಗಾಗಲೇ ತಾವು ನೋಡಿದಾಗೆ ಅಮೃತ್ ಕ್ರೀಡಾ ಯೋಜನೆ ಅಡಿ 75 ಮಕ್ಕಳನ್ನು ನಾವು ದತ್ತುವನ್ನು ತಗೊಂಡು ಒಲಿಂಪಿಕ್ಗೆ ನಮ್ಮಂಥ ಸಂಸ್ಥೆಗಳಿಗೆ ನೇಮಿಸಿ ಒಲಿಂಪಿಕ್ಗೆ ಕಳಿಸೋದಕ್ಕೆ ನಾವು ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಇದಕ್ಕೆ ಮುಂದಾಳತ್ವವನ್ನು ವಹಿಸಿರುವಂಥದ್ದು. ಮತ್ತು ನೆಕ್ಸ್ಟು ಇದೇ ವರ್ಷದಲ್ಲಿ ತಮಗೆ ಗೊತ್ತಿರ್ಬೋದು, ತಾವು ಹೆಚ್ಚಿನ ಜವಾಬ್ದಾರಿಯನ್ನು ತಗೋಬೇಕಾಗ್ತದೆ. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮನ್ನು ನಮ್ಮ ಕರ್ನಾಟಕ ಸರ್ಕಾರ ಈ ವರ್ಷ ನಮ್ಮ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಮಾಡೋದಕ್ಕೆ ಮುಂದಾಳತ್ವವನ್ನು ಹೊಂದಿದೆ. ಇದಕ್ಕೆ ಹೆಚ್ಚಿನ ಸಹಕಾರ, ತಮ್ಮಂಥವರ ಸಹಕಾರ ಬೇಕಾಗುತ್ತೆ ಅಂತೇಳಿ ಈಗಾಗಲೇ ಕ್ರೀಡೆಗೆ ನಮ್ಮ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಸರ್ಕಾರ 50ಕ್ಕಿಂತ ಹೆಚ್ಚು ಮತ್ತು ಮೀಸಲಾತಿಯನ್ನು ಇಟ್ಟು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗೂ 2% ಜಾಬನ್ನು ಕೊಡೋದಕ್ಕೆ ಈಗಾಗಲೇ ಸರ್ಕಾರ ತೀರ್ಮಾನವನ್ನು ತಗೊಂಡಿದೆ. ಅದಕ್ಕೆ ಇನ್ನು ನಮ್ಮ ಕ್ರೀಡಾಕೂಟಗಳು ಎಲ್ಲೆಲ್ಲಿಂದ, ಯಾಕೆ ಅಂತ ಹೇಳಿದ್ರೆ ಬಂದಿದ್ದಾರೆ, ಇಡೀ ಭಾರತದಿಂದ ಬಂದಿರುವಂಥದ್ದು ತುಂಬ ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿರುವಂಥದ್ದು. ನಾನು ಎಲ್ಲ ಕ್ರೀಡಾಪಟುಗಳಿಗೆ ವಂದನೆ, ಅಭಿನಂದನೆ, ಧನ್ಯವಾದನ ನಮ್ಮ ಆಳ್ವಾಸ್ ಮತ್ತು ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಮತ್ತು ನಮ್ಮ ಸರ್ಕಾರದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಎಲ್ಲರಿಗೂ.